ಮಂಗಳೂರು ನಗರಿ ಮತ್ತು ಮುಂಬೈ ನಡುವೆ ಸಂಚರಿಸುವ ಮತ್ಸ್ಯಗಂಧ ರೈಲಿನಲ್ಲಿ ನಡೆಯಬಹುದಾಗಿದ್ದಂತಹ ಭಾರೀ ದುರಂತವೊಂದನ್ನ ತಮ್ಮ ಸಮಯ ಪ್ರಜ್ಞೆ ಮೂಲಕ ಮಂಗಳೂರಿನ ವೃದ್ಧ ಮಹಿಳೆ 70ರ ಹರೆಯದ ಚಂದ್ರಾವತಿ ತಪ್ಪಿಸಿದ್ದಾರೆ. ಸದ್ಯ ಈ ಘಟನೆ ಭಾರಿ ವೈರಲ್ ಆಗ್ತಾ ಇದೆ. ಪಡೀಲ್ ಜೋಕಟ್ಟೆ ಮಧ್ಯೆ ಪಚ್ಚನಾಡಿ ಸಮೀಪ ಮಂದಾರದಲ್ಲಿ ರೈಲು ಅವಘಡ ತಪ್ಪಿಸಲು ಕೆಂಪು ವಸ್ತ್ರ ಹಿಡಿದು ವೃದ್ಧೆ ಚಂದ್ರಾವತಿ ಮಾಡಿದ ಸಾಹಸ ಭಾರಿ ವೈರಲ್ ಆಗಿದೆ. ಮಾರ್ಚ್ 21ರ ಮಧ್ಯಾಹ್ನ ಸುಮಾರು 2:10ಕ್ಕೆ ರೈಲು ಹಳಿಗೆ ಮರ ಬಿದ್ದಿತ್ತು. ಅದೇ ಸಮಯಕ್ಕೆ ಮಂಗಳೂರಿನಿಂದ ಮುಂಬೈಗೆ ಹೋಗುವ ಮತ್ಸ್ಯಗಂಧ ರೈಲು ಸಂಚರಿಸುತ್ತಿತ್ತು. ಇದನ್ನು ಗಮನಿಸಿದಂತಹ ಚಂದ್ರಾವತಿ ಅವರು ರೈಲನ್ನ ತಡೆಯಲು ಮನೆಯಲ್ಲಿದ್ದಂತಹ ಕೆಂಪು ವಸ್ತ್ರವನ್ನ ತಂದು ರೈಲು ಬರುವ ಸಮಯಕ್ಕೆ ಪ್ರದರ್ಶಿಸಿ ಲೋಕೋ ಪೈಲಟ್ ಅವರ ಗಮನ ಸೆಳೆದ ಹಿನ್ನೆಲೆಯಲ್ಲಿ ಲೋಕೋ ಪೈಲಟ್ ರೈಲು ನಿಲ್ಲಿಸಿದ್ದಾರೆ. ಲೋಕೋ ಪೈಲಟ್ ತಕ್ಷಣ ರೈಲು ನಿಲ್ಲಿಸಿ ಸಂಭಾವ್ಯ ದುರಂತವನ್ನ ತಪ್ಪಿಸಿದ್ದಾರೆ. ಹಳಿ ಮೇಲೆ ಮರ ಬಿದ್ದಿರುವ ಸ್ವರ ಕೇಳಿಬಂತು. ಇದೇ ವೇಳೆ ರೈಲು ಕೂಡ ಬರ್ತಾ ಇರುವುದು ಗೊತ್ತಾಯಿತು. ಆದರೆ ಫೋನ್ ಮಾಡಿ ಇಲಾಖೆಗೆ ತಿಳಿಸುವಷ್ಟು ಪುರುಷೊತ್ತು ಇರಲಿಲ್ಲ. ಕೂಡಲೇ ಕೆಂಪು ಬಟ್ಟೆ ಹಿಡಿದೆ. ನನ್ನ ಹೃದಯದ ಆಪರೇಷನ್ ಆಗಿದ್ರೂ ಕೂಡ ಅದನ್ನು ಲೆಕ್ಕಿಸದೆ ರೈಲು ನಿಲ್ಲಿಸಲು ಪ್ರಯತ್ನಿಸಿದೆ ಅಂತ ಚಂದ್ರಾವತಿ ಹೇಳಿದ್ದಾರೆ.